ಹಾಯ್ ಫ್ರೆಂಡ್ಸ್, ತುಳುನಾಡ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಆರೋಗ್ಯಕರವಾದ ಹಾಗೂ ದೇಹಕ್ಕೆ ತಂಪು ನೀಡುವ ರಾಗಿ ಮಾಲ್ಟ್ ಹೇಗೆ ಮಾಡುವುದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ರಾಗಿಯನ್ನು 10 ನಿಮಿಷಗಳ ಕಾಲ ನೆನೆಲಿಕ್ಕಿಟ್ಟಿದ್ದೆ. ಬನ್ನಿ ರಾಗಿ ಮಾಲ್ಟ್ ಹೇಗೆ ಮಾಡುವುದಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನೆನೆಸಿಟ್ಟ ರಾಗಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಹಾಲು ತೆಗೆದುಕೊಳ್ಳಬೇಕು. ಬೇಸಿಗೆಯಲ್ಲಿ ರಾಗಿ ಸೇವಿಸಿದರೆ ದೇಹಕ್ಕೆ ತುಂಬ ತಂಪು ನೀಡುತ್ತದೆ. ಚೆನ್ನಾಗಿ ರುಬ್ಬಿಕೊಂಡ ನಂತರ ನಾವು ಯಾವ ಪಾತ್ರೆಯಲ್ಲಿ ಮಾಲ್ಟ್ ಮಾಡ್ತೇವೆಯೋ ಅದೇ ಪಾತ್ರೆ ಸ್ಟ್ರೈನರನ್ನು ಇಟ್ಟು ರಾಗಿ ಹಾಲನ್ನು ಸೋಸಿಕೊಳ್ಳಬೇಕು. ಅದನ್ನು ಸೋಸಿಕೊಳ್ಳದಿದ್ದರೆ ರಾಗಿ ಮಾಲ್ಟ್ ಅಷ್ಟು ಚೆನ್ನಾಗಿ ಬರುವುದಿಲ್ಲ, ಅದರ ಸಿಪ್ಪೆ ಎಲ್ಲ ಇರ್ತದಲ್ಲ. ನಂತರ ಸ್ಟವ್ ಮೇಲೆ ರಾಗಿ ಹಾಲನ್ನು ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ತಾ ಇರಬೇಕು. ಕುದಿಯುವಾಗ ಕೈಯಾಡಿಸ್ತಾನೆ ಇರಿ, ಇಲ್ಲದಿದ್ದರೆ ಅದು ಗಟ್ಟಿಯಾಗಿ ತಳ ಹಿಡಿಯುವ ಸಾಧ್ಯತೆ ಇರ್ತದೆ. ನಂತರ ಸಿಹಿಗೆ ಬೆಲ್ಲ ಹಾಕೋಬೇಕು. ಬೆಲ್ಲ ಇಲ್ಲದವರು ಸಕ್ಕರೆಯನ್ನು ಸಹ ಹಾಕೋಬೋದು. ನಂತರ 1 ಗ್ಲಾಸ್ನಷ್ಟು ಹಾಲು ಹಾಕೋಬೇಕು. ಫ್ರೆಂಡ್ಸ್, ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ, ನಿಮಗೆ ನಾನು ಹಾಕುವ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ಬರುತ್ತದೆ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ರಾಗಿ ಮಾಲ್ಟ್ ರೆಡಿಯಾಗಿದೆ. ಅದನ್ನು ಒಂದು ಕಪ್ಗೆ ಹಾಕೊಳ್ಳುವ. ಬೇಸಿಗೆಯಲ್ಲಿ ವಾರಕ್ಕೆ 1-2 ಬಾರಿಯಾದರೂ ನಾವು ರಾಗಿಯನ್ನು ಸೇವಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.